Hello. 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 Ready? Hello. 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 ಎಸ್ ಎಲ್ರಿಗೂ ಕೂಡ ನಮಸ್ಕಾರ. ಒಬ್ಬರ ಲಕ್ಕಿ ಸ್ಕೀಮಿನ 14ನೇ ಬಂಪರ್ ಬಹುಮಾನದ ಈ ಒಂದು ಸುದಿನಕ್ಕೆ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. ಇಲ್ಲಿ ಬಂದು ಸೇರಿರುವಂಥ ಎಲ್ಲ ಒಬ್ಬರ ಲಕ್ಕಿ ಸ್ಕೀಮ್ನ ಗ್ರಾಹಕರಿಗೆ ಹಾಗೂ ಲೈವ್ ಮುಖಾಂತರ ವೀಕ್ಷಿಸುತ್ತಿರುವಂತಹ ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದೆ. ಉಬರ್ ಲಕ್ಕಿ ಸ್ಕೀಮ್ ಬೆಳೀತಾ ಇದೆ ಅಂತ ಎನ್ನುವಂಥ ಮಾತನ್ನು ಪ್ರತಿಯೊಂದು ಬಂಪರ್ ಬಹುಮಾನ ದಿನದಲ್ಲೂ ಕೂಡ ಹೇಳ್ತಾ ಇದ್ದೇನೆ. ನಿಮ್ಮ ಕನಸನ್ನು ನನಸಾಗಿಸುವಂಥ ಒಂದು ಸುವರ್ಣ ಅವಕಾಶ ಅಂತ ನಾವೆಲ್ಲ ಹೇಳ್ತಾ ಇದ್ದೆವು. ಅದೇ ತರಹ ನಿಮ್ಮ ಕನಸುಗಳು ನನಸಾಗುವಂಥ ಹಲವಾರು ದಿನ ಇನ್ನೇನು ಕೆಲವು ದಿನಗಳು ನಮ್ಮ ಮುಂದೆ ಬರಲಿಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಇವತ್ತು 14ನೇ ಬಂಪರ್ ಬಹುಮಾನದ ದಿನ. ಇವತ್ತಿನ ದಿನದಲ್ಲಿ ಬಜಾಜ್ ಪಲ್ಸರ್ ಅನ್ನು ಪಡೆದುಕೊಳ್ಳುವಂತಹ ಅದ್ಭುತವಾದಂತಹ ಒಂದು ಅದೃಷ್ಟದ ದಿನ ಅಂತ ಹೇಳಬಹುದು. ಯಾರಿಗೆ ಅಂತ ಹೇಳಿದ್ರೆ ಉಬರ್ ಲಕ್ಕಿ ಸ್ಕೀಮ್ನ ತಂಡದ ಸದಸ್ಯರುಗಳಿಗೆ. ಹೌದು, ಇವಾಗ ನಾವು ಯಾರೆಲ್ಲ ಡಿಸೆಂಬರ್ 5 ತಾರೀಕಿಗಿನ ಮುಂಚೆ ಹಣವನ್ನು ಪಾವತಿಸಿದ್ದಾರೆ ಅಂತಹ ಸದಸ್ಯರುಗಳ ಕಾಯಿನ್ಗಳೆಲ್ಲವೂ ಕೂಡ ಇಲ್ಲಿದೆ. ಉಬರ್ ಲಕ್ಕಿ ಸ್ಕೀಮ್ನ ಒಂದಷ್ಟು ಜನ ಸದಸ್ಯರುಗಳು ಕೂಡ ಬಂದು ತಮ್ಮ ಕಾರ್ಡ್ ಸಂಖ್ಯೆಯ ಕಾಯಿನ್ ಇದೆಯೋ ಇಲ್ಲವೋ ಎಂಬುದನ್ನು ಕೂಡ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ. ಅದೇ ತರಹ ಯಾರೆಲ್ಲ 5 ತಾರೀಕಿನ ಮುಂಚೆ ಹಣವನ್ನು ಪಾವತಿಸಿದ್ದಾರೆ ಅಂತಹ ಸದಸ್ಯರುಗಳ ಕಾಯಿನ್ ಇಲ್ಲಿದೆ. ಇವೆಲ್ಲವನ್ನು ಕೂಡ ಅದೃಷ್ಟ ಚಕ್ರದೊಳಗಡೆ ಹಾಕ್ಲಿಕ್ಕೆ ನಾವಿದ್ದೇವೆ. ಆಯೋಜಕರೇ ಆ ಅದೃಷ್ಟ ಚಕ್ರವನ್ನು ಒಂದ್ಸಲ ಮುಂದೆ ತಂದು ಅದರ ಬಾಯಿ ಮುಚ್ಚಳವನ್ನು ತೆಗೆದು ಒಂದು ಸಲ ತಿರುಗಿಸಬೇಕು. ಯಾವುದೇ ಕಾಯಿನ್ಗಳು ಇಲ್ಲ ಎಂಬುದನ್ನು ಕನ್ಫರ್ಮ್ ಮಾಡುವಂಥ ಉದ್ದೇಶದಿಂದ ಈ ರೀತಿ ನಾವು ಮಾಡ್ತಾ ಇದ್ದೇವೆ. ನಾವು ಮಾಡುವಂತಹ ಪ್ರತಿಯೊಂದು ಬಂಪರ್ ಬಹುಮಾನಗಳು ಪಾರದರ್ಶಕತೆಯಾಗಿರಬೇಕು. ಅದು ತಾವು ನೀಡಿರುವಂಥ 1,000ಕ್ಕೆ ಯಾವುದೇ ರೀತಿಯ ಕಡಿಮೆ ಆಗ್ಬೋದು, ಯಾವುದೇ ತೊಂದರೆ ಆಗ್ಬೋದು ಎನ್ನುವಂಥ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಇವಾಗ ಎಲ್ಲ ಕಾಯಿನ್ಗಳನ್ನು ಆ ಒಂದು ಅದೃಷ್ಟ ಚಕ್ರದೊಳಗಡೆ ಹಾಕಬೇಕು. ಎಸ್ ಯಾರೆಲ್ಲ ಡಿಸೆಂಬರ್ 5 ತಾರೀಕಿಗಿನ ಮುಂಚೆ ಹಣವನ್ನು ಪಾವತಿಸಿದ್ದಾರೆ ಅಂತಹ ಸದಸ್ಯರುಗಳ ಎಲ್ಲ ಕಾಯಿನ್ಗಳು ಕೂಡ ಇವಾಗ ಬೀಳ್ತಾ ಇದೆ ಅದೃಷ್ಟ ಚಕ್ರದೊಳಗಡೆ. ಇದು ತಮಗೊಂದು ಪ್ಲಸ್ ಅಂತ ಹೇಳಬಹುದು. 5 ತಾರೀಕಿನ ಮುಂಚೆ ಹಣವನ್ನು ಪಾವತಿಸಿದವರಿಗೆ 10 ಸರ್ಪ್ರೈಸ್ ಬಹುಮಾನಗಳನ್ನು ಉಬರ್ ಲಕ್ಕಿ ಸ್ಕೀಮ್ ತಂಡ ನೀಡುತ್ತೆ ಎನ್ನುವಂತಹ ಮಾತನ್ನು ಕೂಡ ಈ ಮೊದಲು ಹೇಳಿರ್ತಾರೆ. ಅದೇ ತರಹ 10 ಸರ್ಪ್ರೈಸ್ ಬಹುಮಾನವನ್ನು ಪಡೆದುಕೊಳ್ಳುವಂತಹ ಸದಸ್ಯರುಗಳು ಯಾರೆಂಬುದನ್ನು ನೋಡೋಣ. ಆ ಕಾರಣಕ್ಕಾಗಿ ಅವರ ಕಾಯಿನ್ಗಳೆಲ್ಲವೂ ಕೂಡ ಈ ಒಂದು ಅದೃಷ್ಟ ಚಕ್ರದೊಳಗಡೆ ಬೀಳ್ತಾ ಉಂಟು. ಇನ್ನು ಮುಂದಿನ ದಿನ ಕೂಡ ಅದ್ಭುತವಾದ ಬಹುಮಾನಗಳು ನಿಮ್ಮ ಮುಂದೆ ಬರಲಿಕ್ಕಿದೆ. 14ನೇ ಬಂಪರ್ ಬಹುಮಾನವಾಗಿ 50,000 ಮೊತ್ತ 3 ಜನರಿಗೆ ನೀಡಲಿಕ್ಕಿದ್ದಾರೆ. 15ನೇ ಬಂಪರ್ ಬಹುಮಾನ 50,000 ಕ್ಯಾಶ್ ಪ್ರೈಸ್ 3 ಜನರಿಗೆ ಕೂಡ ನೀಡಲಿಕ್ಕಿದ್ದಾರೆ. 14ನೇ ಬಂಪರ್ ಬಹುಮಾನದ ಆ ಒಂದು ದಿನದಲ್ಲೂ ಕೂಡ 2 ಆಕ್ಟಿವಾ ಇಬ್ಬರಿಗೆ ಸಿಗಲಿಕ್ಕಿದೆ. 16ನೇದು 17 ಇವತ್ತು 17ನೇದು ರಾಯಲ್ ಎನ್ಫೀಲ್ಡ್ ಬೈಕ್ ಕೂಡ ಪಡೆದುಕೊಳ್ಳಿಕ್ಕಿದ್ದೀರಿ. ನಂತರ ನಮ್ಮೆಲ್ಲರ ಕನಸಿನ ಮನೆ 18, 19ನೇ ಬಂಪರ್ ಬಹುಮಾನದಲ್ಲಿ ಬರಲಿಕ್ಕಿದೆ. ನಂತರ ಕೊನೆಯದಾಗಿ ನಾವೆಲ್ಲ ಕೂಡ ಕಾಯ್ತಿರುವಂತಹ ತಾರ್ ತಮ್ಮದಾಗಿಸಿಕೊಳ್ಳುವಂಥ ಅವಕಾಶ ಕೂಡ ಇದೆ ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯರುಗಳಿಗೆ. ಎಲ್ಲರಲ್ಲೂ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತಾವುಗಳು ಆದಷ್ಟು 5 ತಾರೀಕಿನ ಮುಂಚೆ ಹಣವನ್ನು ಪಾವತಿಸಿದರೆ ತುಂಬ ಒಳ್ಳೆಯದು. ಅದೇ ತರಹ ಇನ್ನೊಂದು ಸೂಚನೆಯನ್ನು ಕೂಡ ಉಬರ್ ಲಕ್ಕಿ ಸ್ಕೀಮ್ನ ಮಾಲಕರುಗಳು ತಮಗೆ ತಿಳಿಸಿರ್ತಾರೆ ವಾಟ್ಸಪ್ ಮುಖಾಂತರ. ಯಾರೆಲ್ಲ ಸೇರಿದ್ದೀರಿ ಅವರುಗಳು ತಾವು 1,000 ಥರ ಅಮೌಂಟನ್ನು ಕಟ್ತಾ ಇದ್ದೀರಾ, ಕೊನೆಗೆ 20,000 ಹಣ ಬರುತ್ತೆ ಕೊನೆಯದಾಗಿ. ಆದ ಕಾರಣ ಕೊನೆಯದಾಗಿ ಯಾರಿಗೂ ಕೂಡ ಬಂಪರ್ ಬಹುಮಾನ
ಸಿಕ್ಕಿದವರಿಗೆಲ್ಲ ಸಿಗದಿದ್ದರೆ ಅವರು ಕಟ್ಟಿರುವಂಥ 20,000 ಹಣಕ್ಕೆ ಸರಿಯಾದ ಬಹುಮಾನಗಳನ್ನು ಕೂಡ ನೀಡಲಿಕ್ಕೆ ತಯಾರಾಗಿದ್ದಾರೆ ಉಬರ್ ಲಕ್ಕಿ ಸ್ಕೀಮ್ ತಂಡ. ಆ ಬಹುಮಾನಗಳು ಯಾವುದಂತ ಕೂಡ ನಿಮಗೆ ಗೊತ್ತಿರ್ಬೋದು. ನಿಮಗೆ ಈ ಥರದ ಬ್ರೌಷರ್ ಕೂಡ ಕೊಟ್ಟಿರ್ತಾರೆ. ಅದರ ಹಿಂಭಾಗದಲ್ಲಿ ಹಲವಾರು ಬಹುಮಾನಗಳಿವೆ. ಈ ಬಹುಮಾನಗಳಲ್ಲಿ ಯಾವುದು ನಿಮಗೆ ಬೇಕು ಅದನ್ನು ಉಬರ್ ಲಕ್ಕಿ ಸ್ಕೀಮ್ ತಂಡದ ಮಾಲಕರುಗಳಿಗೆ ತಾವು ತಿಳಿಸಿದರೆ ತುಂಬಾ ಉತ್ತಮ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ, 20 ಕಂತುಗಳು ಪೂರೈಸಿದ ನಂತರ ತಮಗೆ ಬೇಕಾಗಿರುವಂತಹ ಆ ಒಂದು ವಸ್ತುಗಳನ್ನು ಆದಷ್ಟು ಬೇಗ ನಿಮ್ಮ ಮನೆಗೆ ತಲುಪಿಸುವಂತಹ ಉದ್ದೇಶಕ್ಕೋಸ್ಕರ ನಾವು ಈ ಮಾತನ್ನು ಹೇಳ್ತಾ ಇದ್ದೇವೆ. ತಾವು ಮುಂದಿನ ದಿನಗಳಲ್ಲೂ ಕೂಡ ಪೇಮೆಂಟ್ ಮಾಡುವ ಸಂದರ್ಭದಲ್ಲಿ ತಮಗೆ ಈ ಒಂದು ಬಹುಮಾನಗಳಲ್ಲಿ ಯಾವುದು ಬೇಕು ಅನ್ನೋದನ್ನು ತಾವು ಖಾತ್ರಿಪಡಿಸಿಕೊಳ್ಳಬಹುದು. ಒಂದು ವೇಳೆ ನೀವು ಖಾತ್ರಿಪಡಿಸಿದ ನಂತರ ಕೂಡ ನಿಮಗೆ ಬಂಪರ್ ಬಹುಮಾನ ಬಂದರೆ ತಮಗೆ ಬಂಪರ್ ಬಹುಮಾನ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳುತ್ತಾ ತಡ ಮಾಡುವುದು ಬೇಡ. ನಮ್ಮೊಂದಿಗೆ ಇದ್ದಾರೆ. ತಮ್ಮ ಕೈಗಳನ್ನು ಮುಂಭಾಗಕ್ಕೆ ಒಂದು ಸಲ ತೋರಿಸಿ. ಎಸ್, ಸರಿಯಾದ ರೀತಿಯಲ್ಲಿ ಈ ಒಂದು ಕಾಯಿನ್ಗಳನ್ನು ಮಿಕ್ಸ್ ಮಾಡಿ. ಭದ್ರವಾಗಿ ಆಗಿದೆ. ಈ ಒಂದು ಕಾಯಿನ್ ಒಳಗಡೆ ಸರಿಯಾದ ರೀತಿಯಲ್ಲಿ ಮಿಕ್ಸ್ ಆಗಬೇಕು. ಎಸ್, ಮಿಕ್ಸ್ ಆಗಿದೆ. ಇವಾಗ ಸರ್ಪ್ರೈಸ್ ಬಹುಮಾನ ಯಾರು ಪಡೆದುಕೊಳ್ಳುತ್ತಾರೆ ಎಂಬುದನ್ನು ನೋಡುವಂತಹ ಸಮಯ. ಪ್ರಥಮ ಸರ್ಪ್ರೈಸ್ ಬಹುಮಾನ ಯಾರು ಪಡೆದುಕೊಳ್ಳುತ್ತಾರೆ ನೋಡೋಣ. ಎಸ್, ಬನ್ನಿ ಒಬ್ಬರು. ಪ್ರಥಮ ಸರ್ಪ್ರೈಸ್ ಬಹುಮಾನವನ್ನು ಉಬರ್ ಲಕ್ಕಿ ಸ್ಕೀಮ್ನ ಈ ಒಂದು ಯಾರು ಪಡೆದುಕೊಳ್ಳುತ್ತಾರೆ ಎನ್ನುವುದನ್ನು ನೋಡೋಣ. ತಮ್ಮ ಕೈಗಳನ್ನು ಮುಂಭಾಗಕ್ಕೆ ತೋರಿಸಿ ಒಂದು ಕಾಯಿನನ್ನು ತೆಗೆಯಿರಿ. ಎಸ್, ಕೈ ತೋರಿಸಿ ಮುಂಭಾಗಕ್ಕೆ ಕೈಯನ್ನು. ಓಕೆ, ಎಸ್, ಒಂದು ಕಾಯಿನ್ ಕೊಡಿ. ಎಸ್, ಪ್ರಥಮ ಸರ್ಪ್ರೈಸ್ ಬಹುಮಾನ 3,653. 3,653. ಎಸ್, ಥ್ಯಾಂಕ್ ಯು. ಇದು ಪ್ರಥಮ ಸರ್ಪ್ರೈಸ್ ಬಹುಮಾನ ಪಡೆದುಕೊಳ್ಳುವಂಥ ಸದಸ್ಯ 3,653. ಎಸ್, ಸಾದಿಕ್ SN ಚಾರ್ಮಾಡಿ ಇವರು ಪ್ರಥಮ ಸರ್ಪ್ರೈಸ್ ಬಹುಮಾನವನ್ನು ಪಡೆದುಕೊಂಡಿರುವಂತಹ ಸದಸ್ಯ. ಎಸ್, ದ್ವಿತೀಯ ಸರ್ಪ್ರೈಸ್ ಬಹುಮಾನ ಯಾರು ಪಡೆದುಕೊಳ್ತಾರೆ ನೋಡೋಣ, ಬನ್ನಿ. ದ್ವಿತೀಯ ಸರ್ಪ್ರೈಸ್ ಬಹುಮಾನ ಪಡೆದುಕೊಳ್ಳುವವರು ತಮ್ಮ ಕೈಗಳನ್ನು ಮುಂಭಾಗಕ್ಕೆ ತೋರಿಸಿ. ಎಸ್, ಯಾವುದೇ ರೀತಿ ಬಾಕ್ಸನ್ನು ನೋಡಲಿಕ್ಕಿಲ್ಲ, ಮುಂಭಾಗಕ್ಕೆ ನೋಡಿ ಒಂದು ಕಾಯಿನ್ ತೆಗೆಯಿರಿ. ಎಸ್, ದ್ವಿತೀಯ ಸರ್ಪ್ರೈಸ್ ಬಹುಮಾನವನ್ನು ಪಡೆದುಕೊಳ್ಳುವಂತಹ ಸದಸ್ಯ 2,928. 2,928 ಉಬರ್ ಲಕ್ಕಿ ಸ್ಕೀಮಿನ ದ್ವಿತೀಯ ಸರ್ಪ್ರೈಸ್ ಬಹುಮಾನವನ್ನು ಪಡೆದುಕೊಳ್ಳುವಂಥ ಸದಸ್ಯ. 2,928. ಎಸ್, ಮನ್ಸೂರ್ ಅನ್ನಲಿಕೆ ಇವರು ದ್ವಿತೀಯ ಸರ್ಪ್ರೈಸ್ ಬಹುಮಾನದ ವಿನ್ನರ್. ಎಸ್, ಮೂರನೇ ಸರ್ಪ್ರೈಸ್ ಬಹುಮಾನಕ್ಕಾಗಿ ಬನ್ನಿ, ಮಿಕ್ಸ್ ಮಾಡಿ. ಬನ್ನಿ ಒಬ್ಬರು, ಮೇಡಮ್ ಬನ್ನಿ, ಒಂದ್ಸಲ ಬನ್ನಿ. ಎಸ್, ತೃತೀಯ ಸರ್ಪ್ರೈಸ್ ಬಹುಮಾನವನ್ನು ಪಡೆದುಕೊಳ್ಳುವಂಥ ಸದಸ್ಯರೆಂದು ನೋಡೋಣ. ಎಸ್, ತಮ್ಮ ಕೈಗಳನ್ನು ಮುಂಭಾಗಕ್ಕೆ ಒಂದು ಸಾರಿ ತೋರಿಸಿ ಒಂದು ಕಾಯಿನ್ ತೆಗೀರಿ. ಬಾಕ್ಸ್ ನೋಡಲಿಕ್ಕೆಲ್ಲ ಒಂದು ಕಾಯಿನ್ ತೆಗೀರಿ. ಎಸ್, ಓಕೆ. ಎಸ್, ಧನ್ಯವಾದಗಳು. ಅದ್ಭುತವಾದಂಥ ಸಂಖ್ಯೆ 693. 693. ಎಸ್, ರಜಾಕ್ ನೀರಕಟ್ಟೆಯವರು ತೃತೀಯ ಸರ್ಪ್ರೈಸು ಬಹುಮಾನವನ್ನು ಪಡೆದುಕೊಂಡಂತಹ ಸದಸ್ಯ. ಎಸ್, ಚತುರ್ಥ ಬಾರಿಯ ಸರ್ಪ್ರೈಸು ಬಹುಮಾನವನ್ನು ಯಾರು ಪಡೆದುಕೊಳ್ತಾರೆ ನೋಡೋಣ, ಬನ್ನಿ ಒಬ್ರು. ಅಶ್ರಫ್ ಅವರೇ ಬನ್ನಿ. ಚತುರ್ಥ ಬಾರಿಯ ಸರ್ಪ್ರೈಸು ಬಹುಮಾನವನ್ನು ಪಡೆದುಕೊಳ್ಳುವಂಥ ಸದಸ್ಯ. ಎಸ್, ತಮ್ಮ ಕೈಗೆ. ಎಸ್, ಓಕೆ. ಎಸ್, ಚತುರ್ಥ ಬಾರಿಯ ಸರ್ಪ್ರೈಸು ಬಹುಮಾನ ಪಡೆದುಕೊಳ್ಳುವಂಥ ಸದಸ್ಯ 3,669. 3,669. ಎಸ್, ಚತುರ್ಥ ಬಾರಿಯ ಸರ್ಪ್ರೈಸ್ ಬಹುಮಾನ. ಬನ್ನಿ, ಯಾರು ಚತುರ್ಥ ಬಾರಿ ಪಡೆದುಕೊಂಡ ಸದಸ್ಯ? ಎಸ್, ಹಮೀದ್ KP ಆದೂರು ಇವರು ಚತುರ್ಥ ಬಾರಿಯ ಸರ್ಪ್ರೈಸ್ ಬಹುಮಾನ ಪಡೆದವರು. ಎಸ್, ಪಂಚಮ ಬಾರಿಯ ಸರ್ಪ್ರೈಸ್ ಬಹುಮಾನ ಯಾರೆಂದು ನೋಡೋಣ. ಎಸ್, ಒಂದು ಕಾಯಿನ್ ತೆಗೀರಿ. ಎಸ್, ಪಂಚಮ ಬಾರಿಯ ಸರ್ಪ್ರೈಸ್ ಬಹುಮಾನ ಪಡೆದುಕೊಂಡ ಸದಸ್ಯ 2,174. 2,174 ಪಂಚಮ ಬಾರಿಯ ಸರ್ಪ್ರೈಸ್ ಬಹುಮಾನವನ್ನು ಪಡೆದುಕೊಂಡಂಥ ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯ.
ಲಕ್ಸ ಬಂಟ್ವಾಲ್ ಇವರು ಪಂಚಮ ಬಾರಿಯ ಸರ್ಪ್ರೈಸು ಬಹುಮಾನವನ್ನು ಪಡೆದುಕೊಂಡಿರುವಂತಹ ಸದಸ್ಯ. ಎಸ್, 6ನೇ ಸರ್ಪ್ರೈಸು ಬಹುಮಾನವನ್ನು ಪಡೆದುಕೊಂಡಂತಹ ಸದಸ್ಯ ಯಾರೆಂದು ನೋಡೋಣ. ಎಸ್, ಈ ಸರ್ಪ್ರೈಸ್ ಬಹುಮಾನವನ್ನು ನಾನೇ ತೆಗಿತಾ ಇದ್ದೇನೆ. ಎಸ್, ಕೈಗಳನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿಕೊಳ್ಳಿ. ಎಸ್, ಅದ್ಭುತವಾದಂಥ ನಂಬರ್ ಇದು. 48. ಆರನೇ ಸರ್ಪ್ರೈಸ್ ಬಹುಮಾನ ಪಡೆದುಕೊಂಡಿರುವಂತಹ ಸದಸ್ಯನ ಹೆಸರು ಎಸ್ 48. 6ನೇ ಸರ್ಪ್ರೈಸ್ ಬಹುಮಾನ ಪಡೆದವರು. ಎಸ್, 7ನೇ ಸರ್ಪ್ರೈಸ್ ಬಹುಮಾನವನ್ನು ಪಡೆದುಕೊಂಡವರು ಯಾರೆಂದು ನೋಡೋಣ. ಎಸ್, ಓಕೆ, ಒಂದು ಕಾಯಿನ್ ತೆಗೀರಿ. ಜನ್ನ ಫಾತಿಮಾ ಮೈಂದಾಳ ಇವರು 6ನೇ ಸರ್ಪ್ರೈಸ್ ಬಹುಮಾನವನ್ನು ಪಡೆದುಕೊಂಡಿರುವವರು. ಎಸ್, 7ನೇ ಸರ್ಪ್ರೈಸ್ ಬಹುಮಾನ ಯಾರೆಂದು ನೋಡೋಣ. ತಮ್ಮ ಕೈಗಳನ್ನು ಮುಂಭಾಗಕ್ಕೆ ತೋರಿಸಿ. ಎಸ್, ಓಕೆ, ತೆಗೀರಿ ಒಂದು. ಎಸ್, 7ನೇ ಸರ್ಪ್ರೈಸ್ ಬಹುಮಾನವನ್ನು ಪಡೆದುಕೊಂಡಿರುವಂಥ ಸದಸ್ಯ 3374. 3374. ಎಸ್, 7 ಸರ್ಪ್ರೈಸ್ ಬಹುಮಾನಗಳು ಹೋಗಿವೆ. ಇನ್ನು ಉಳಿದಿರುವುದು 3 ಸರ್ಪ್ರೈಸ್ ಬಹುಮಾನಗಳು. ಎಸ್, ಹನೀಫಾ ಕೂರ್ಗ್ ಮಡಿಕೇರಿಯವರು ಸರ್ಪ್ರೈಸ್ ಬಹುಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು 8ನೇ ಸರ್ಪ್ರೈಸ್ ಬಹುಮಾನ ಯಾರು ಪಡೆದುಕೊಳ್ತಾರೆ ನೋಡೋಣ. ಸರಿಗುಲ ಈರ್ನ ಕೈನು ಸರಿಯಾದ ಹೊರತೊಯ್ಪಲಂಚಿ ಈರೇ ಕಾಯಿನ್ ತೆಪ್ಪರೆ. ಎಸ್, ಓಕೆ, ಎಸ್, ಓಕೆ, ತೆಗೀರಿ ಒಂದು ಕಾಯಿನ್ ತೆಗೀರಿ. ಮುಂದುಗಡೆ ನೋಡಿ ಒಂದು ಕಾಯಿನ್ ತೆಗೀರಿ. ಎಸ್ ಎಸ್ ಎಸ್, ನಮ್ಮ ಹಿರಿಯರು ತೆಗೆದಿರುವಂಥ ನಂಬರ್ ಹೇಗಿದೆ ಅನ್ನೋ ನೋಡೋಣಲ್ಲ. ಎಸ್, ಅದ್ಭುತವಾದ ನಂಬರ್ ಆಗಿರಬಹುದು. 3236. 3236. 8ನೇ ಸರ್ಪ್ರೈಸ್ ಬಹುಮಾನದ ಉಬರ್ ಲಕ್ಕಿ ಸ್ಕೀಮಿನ ಸದಸ್ಯ. $3236. ಸಾಫಿ ಬಹರೈನ್. ಓಹೋ, ವಿದೇಶಕ್ಕೂ ಕೂಡ ಹೋಗ್ತಾ ಇದೆ. ಅಂದರೆ ನಮ್ಮೂರಿನ ಸದಸ್ಯರುಗಳೇ ಅಲ್ಲಿ ಇದ್ರೂ ಕೂಡ ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯರಾಗಿದ್ದಾರೆ ಎನ್ನುವುದನ್ನು ಕೂಡ ಈ ಮೂಲಕ ತಿಳಿಸ್ತಾ ಇದ್ದಾನೆ. ಎಸ್, 9ನೇ ಸರ್ಪ್ರೈಸ್ ಬಹುಮಾನ ಪಡೆದುಕೊಳ್ಳುವಂಥ ಸದಸ್ಯ ಯಾರಂತ ನೋಡೋಣ. ಮೇಡಮ್ ಒಂದ್ಸಲ ಬನ್ನಿ. ಎಸ್, ಬನ್ನಿ. 9ನೇ ಸರ್ಪ್ರೈಸ್ ಬಹುಮಾನವನ್ನು ಪಡೆದುಕೊಳ್ಳುವಂಥ ಸದಸ್ಯ ಯಾರಂತ ನೋಡೋಣ. ತಮ್ಮ ಕೈಗಳನ್ನು ಮುಂಭಾಗಕ್ಕೆ ತೋರಿಸಿ. ಎಸ್, ಒಂದು ಕಾಯಿನನ್ನು ತೆಗೆಯಿರಿ. ಥ್ಯಾಂಕ್ ಯು. 616. 616 ಅದ್ಭುತವಾದಂಥ ಸಂಖ್ಯೆ ಅಂತ ಹೇಳ್ಬೋದು. 616. 616. ಎಸ್, ಶಾಕಿರ್ ಬಚಾಲ್ ಇವರು 9ನೇ ಸರ್ಪ್ರೈಸ್ ಬಹುಮಾನವನ್ನು ಪಡೆದುಕೊಂಡಿರುವಂತಹ ಸದಸ್ಯ. ಕೊನೆಯ ಸರ್ಪ್ರೈಸ್ ಬಹುಮಾನ ಯಾರ ಪಾಲಿಗೆ ಬರುತ್ತೆ ಅಂತ ನೋಡೋಣ. ಎಸ್, ಕೊನೆಯ ಸರ್ಪ್ರೈಸ್ ಬಹುಮಾನವನ್ನು ನಾನೇ ನೋಡ್ತೇನೆ. ಕೈಗಳನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿಕೊಳ್ಳಿ. ಎಸ್, ಕೊನೆಯ ಸರ್ಪ್ರೈಸ್ ಬಹುಮಾನ 786. 786. ಇದು ಕೊನೆಯ ಸರ್ಪ್ರೈಸ್ ಬಹುಮಾನ. ಫಲೀನಾ ಮಠ ಇವರು ಕೊನೆಯ ಸರ್ಪ್ರೈಸ್ ಬಹುಮಾನ ಪಡೆದುಕೊಂಡವರು. ಎಸ್, 10 ಸರ್ಪ್ರೈಸ್ ಬಹುಮಾನಗಳು ಕೂಡ ಪಡೆದುಕೊಂಡಾಯಿತು. ಕೆಲವು ಸದಸ್ಯರುಗಳು ಝೂಮ್ ಮಾಡಿ ಒಂದ್ಸಲ ಸುದ್ದಿವಾಹಿನಿಯ ಮುಖಾಂತರ ಅದ್ಭುತವಾದ ರೀತಿಯಲ್ಲಿ ವೀಕ್ಷಕ ವಿವರಣೆ ಅಂದರೆ ನೇರ ಪ್ರಸಾರ ಕೂಡ ತಲುಪ್ತಾ ಇದೆ. ಒಂದು ಬಾರಿ ಸುದ್ದಿ ವಾಹಿನಿಯವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಉಬರ್ ಲಕ್ಕಿ ಸ್ಕೀಮ್ನ ವತಿಯಿಂದ. ಎಸ್, ಈ 10 ಕಾಯಿನ್ಗಳು ಕೂಡ ಮತ್ತೆ ಈ ಒಂದು ಅದೃಷ್ಟ ಚಕ್ರದೊಳಗಡೆ ಬೀಳ್ತಾ ಉಂಟು ನೋಡಿ. ಎಸ್, ಇವಾಗ ಯಾರೆಲ್ಲ 5 ತಾರೀಕಿನ ನಂತರ ಹಣವನ್ನು ಪಾವತಿಸಿದ್ದಾರೆ ಅಂತಹ ಕಾರ್ಡಿನ ಸಂಖ್ಯೆಯ ಕಾಯಿನ್ಗಳು ಕೂಡ ಆ ಒಂದು ಅದೃಷ್ಟ ಚಕ್ರದೊಳಗಡೆ ಬೀಳ್ತಾ ಉಂಟು. ಅಂದರೆ
ಯಾರೆಲ್ಲ 5 ತಾರೀಕಿನ ನಂತರ ಅಂದರೆ ಇವತ್ತಿನ ದಿನದವರೆಗೆ ಪಾವತಿಸಿದರೆ ಹಣವನ್ನು ಅವರದ್ದು ಕಾಯಿನ್ ಅಂತ ಹೇಳ್ಬೋದು. ಈ ಒಂದು ಟ್ರೇಗಳ ಫೋಟೋಗಳು ಕೂಡ ನಿಮ್ಮ ವಾಟ್ಸಪ್ ಮೂಲಕ ನಿಮಗೆ ತಲುಪಿದೆ ಅನ್ನೋದನ್ನು ಕೂಡ ನಾನಿಲ್ಲಿ ಖಾತ್ರಿಪಡಿಸ್ತಾ ಇದ್ದೇನೆ. ಎಸ್, ಇವಾಗ ಯಾರೆಲ್ಲ ಉಬರ್ ಲಕ್ಕಿ ಸ್ಕೀಮಿಗೆ ಈ ತಿಂಗಳು ಹಣವನ್ನು ಪಾವತಿಸಿದ್ದಾರೆ ಅಂತಹ ಎಲ್ಲ ಕಸ್ಟಮರ್ಗಳ ಕಾಯಿನ್ಗಳು ಕೂಡ ಅದೃಷ್ಟ ಚಕ್ರದೊಳಗಡೆ ಬೀಳ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ ಅದ್ಭುತವಾದಂತಹ ಬೈಕನ್ನು ಪಡೆದುಕೊಳ್ಳಲಿಕ್ಕೆ ಅಂತ ಹೇಳಬಹುದು. ಬಜಾಜ್ ಪಲ್ಸರ್ ಬೈಕ್ ಯಾರ ಪಾಲಿಗೆ ಹೋಗುತ್ತೆ ಎನ್ನುವುದನ್ನು ನೋಡಲಿಕ್ಕೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಸೇರಿರುವಂತಹ ಜನಗಳು ಕೂಡ ಕಾಯ್ತಾ ಇದ್ದಾರೆ. ಉಬರ್ ಲಕ್ಕಿ ಸ್ಕೀಮಿನ ಇವತ್ತಿನ ಈ ಒಂದು ಬಂಪರ್ ಬಹುಮಾನ 14ನೆಯ ಬಂಪರ್ ಬಹುಮಾನ ಬಜಾಜ್ ಪಲ್ಸರ್. ನಾಳಿನ ದಿನ ನಮ್ಮ ಈ ಉಪ್ಪಿನಂಗಡಿಯ ಪರಿಸರ ಅಥವಾ ಬೇರೆ ಯಾವುದೋ ಒಂದು ಪರಿಸರದಲ್ಲಿ ಯಾವ ಥರ ಆ ಒಂದು ಬೈಕಿನ ಮುಖಾಂತರ ಹೋಗ್ತಾರೆ ಎನ್ನುವುದನ್ನು ಕೂಡ ನಾವು ನೋಡಲಿಕ್ಕೆ ಇದ್ದೇವೆ. ಎಸ್, ಸರಿಯಾದ ರೀತಿಯಲ್ಲಿ ಮಿಕ್ಸ್ ಆಗಲಿ. ಎಸ್ 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 ಎಸ್, ಥ್ಯಾಂಕ್ ಯು. ಇವಾಗ 14ನೇ ಸೀಸನ್ನ 14ನೆಯ ಬಂಪರ್ ಬಹುಮಾನ ಬಜಾಜ್ ಪಲ್ಸರ್ ಯಾರ ಪಾಳಿಗೆ ಹೋಗುತ್ತೆ ಎನ್ನುವುದನ್ನು ನೋಡುವಂತಹ ಸಮಯ. ಬನ್ನಿ ಮೇಡಮ್, ಒಂದು ಕಾಯಿನ್ ತೆಗಿಲಿಕ್ಕೆ ಬನ್ನಿ. ಎಸ್, ಇದು ನಾಳಿನ ದಿನ ಬೈಕಿನಲ್ಲಿ ಹೋಗುವಂತಹ ಕಸ್ಟಮರ್ ಯಾರೆಂಬುದನ್ನು ನೋಡುವಂತಹ ಸುಸಂದರ್ಭ. ತಮ್ಮ ಕೈಗಳನ್ನು ಇನ್ನೊಂದು ಬಾರಿ ಎಸ್ ತೋರಿಸಿ. ಎಸ್, ಅದೃಷ್ಟಶಾಲಿ ಕಸ್ಟಮರ್ ಯಾರೆಂದು ನೋಡೋಣ. ಉಬರ್ ಲಕ್ಕಿ ಸ್ಕೀಮಲ್ಲಿ ಬೈಕನ್ನು ಪಡೆದುಕೊಳ್ಳುವಂತಹ ಸದಸ್ಯ ಯಾರೆಂದರೆ ತುಂಬಾನೇ ಅದ್ಭುತವಾಗಿದೆ ನಂಬರ್. ಉಬರ್ ಲಕ್ಕಿ ಸ್ಕೀಮಿನ ಬೈಕನ್ನು ಪಡೆದುಕೊಳ್ಳುವಂತಹ ಸದಸ್ಯ 2692 2692 ಈ ಒಂದು ಕಸ್ಟಮರ್, ಈ ಒಂದು ಸದಸ್ಯ ನಾಳಿನ ದಿನ ಉಬರ್ ಲಕ್ಕಿ ಸ್ಕೀಮಿನ ವತಿಯಿಂದ ಪಲ್ಸರ್ ಬೈಕನ್ನು ಪಡೆದುಕೊಳ್ತಾರೆ. ಎಸ್, ಅವರ ಹೆಸರು ನೋಡ, ಅವರ ಹತ್ರ ಮಾತಾಡೋಣ. ಯಾವ ಗಾಡಿ ಇದೆ, ಯಾವ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ ಎಂಬುದನ್ನು ಕೂಡ ನೋಡೋಣ. ಒಂದು ವೇಳೆ ಲೈವ್ ವೀಕ್ಷಿಸ್ತಾ ಇದ್ರೆ ಇವಾಗ ಕಾಲ್ ಕೂಡ ಬರಬಹುದು. ಎಸ್, ಕಿಶೋರ್ ಕೊಡಿಯತ್ತೂರು ಇವರು ಉಬರ್ ಲಕ್ಕಿ ಸ್ಕೀಮಿನ ಈ ಒಂದು 14ನೆಯ ಬಂಪರ್ ಬಹುಮಾನವಾಗಿ ಬಜಾಜ್ ಪಲ್ಸರ್ ಅನ್ನು ಪಡೆದುಕೊಳ್ಳುವಂತ ಸದಸ್ಯ. ಒಂದು ವೇಳೆ ಅವರಿಗೆ ಕಾಲ್ ಕನೆಕ್ಟ್ ಆಗಿದ್ರೆ ಅವರ ಹತ್ರ ಮಾತಾಡುವ. ಕಿಶೋರ್ ಅವರಿಗೆ ಎಷ್ಟು ಖುಷಿಯಾಗಬಹುದು ಅಂತ ನೋಡೋಣ. ಪ್ರತಿಯೊಬ್ಬರ ಕನಸಾಗಿರುತ್ತೆ, ದ್ವಿಚಕ್ರ ವಾಹನ ಬೇಕು, ನನಗೊಂದು ಕಾರು ಬೇಕು, ಮನೆ ಬೇಕು, ಇವೆಲ್ಲವನ್ನು ಕೂಡ ಉಬರ್ ಲಕ್ಕಿ ಸ್ಕೀಮ್ ತಮಗೆ ನೀಡಲಿಕ್ಕೆ ರೆಡಿಯಾಗಿರುತ್ತೆ. ನೋಡೋಣ, ಕಿಶೋರ್ ಅವರಿಗೆ ಕಾಲ್ ಕನೆಕ್ಟ್ ಆದರೆ ಮಾತಾಡೋಣ. ಕಿಶೋರ್ ಅವರು ಲೈವ್ ವೀಕ್ಷಿಸ್ತಾ ಇದ್ರೆ ನಿಜವಾಗಿ ಅವರೇ ಕಾಲ್ ಮಾಡಬಹುದು. ಒಂದು ವೇಳೆ ವೀಕ್ಷಿಸದೆ ಬೇರೆಲ್ಲೋ ಕೆಲಸದಲ್ಲಿ ತೊಡಗಿದ್ರೆ ಕಾಲ್ ಮಾಡಲಿಕ್ಕೆ ಇಲ್ಲ. ಎಸ್, ಕನೆಕ್ಟ್ ಆಗ್ತಾ ಉಂಟಾ ಕಿಶೋರ್ ಅವರಿಗೆ ಕಾಲ್? ಎಸ್, ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯರಲ್ಲಿ ಮತ್ತೊಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ಬಾರಿ ಕೂಡ ಆದಷ್ಟು 5 ತಾರೀಕಿನ ಮುಂಚೆ ಹಣವನ್ನು ಪಾವತಿಸಿ. ಹಲೋ ಸರ್, ನಮಸ್ತೆ. ಸರ್, ಇದು ಉಬರ್ ಲಕ್ಕಿ ಸ್ಕೀಮಿಂದ ತಾವು, ತಮ್ಮ ಹೆಸರು ಕಿಶೋರ್ ಅವರ? ಉಬರ್ ಲಕ್ಕಿ ಸ್ಕೀಮ್ಗೆ ತಾವು ಸೇರಿದ್ದೀರಿ, ಹೌದಲ್ವಾ? ಇವತ್ತಿನ 14ನೇ ಬಂಪರ್ ಬಹುಮಾನವಾಗಿ ಯಾವುದಾಗಿತ್ತು ಸರ್, ಗೊತ್ತುಂಟಾ? ಗೊತ್ತಿಲ್ವಾ? ಹಣವನ್ನೆಲ್ಲ ಪಾವತಿಸಿದ್ದೀರಿ. ಎಸ್, ನಿಮ್ಮ ಊರು? ಎಸ್, ಮಡಿಕೇರಿ ಅವರು. ಎಸ್, ಕಿಶೋರ್ ಅವರೇ, ಬಜಾಜ್ ಪಲ್ಸರ್ ಅನ್ನು ಪಡೆದುಕೊಂಡಂತ ಉಬರ್ ಲಕ್ಕಿ ಸ್ಕೀಮ್ ನ ಲಕ್ಕಿಯಸ್ಟ್ ಕಸ್ಟಮರ್ ತಾವು. ಖುಷಿ ಆಗ್ತಾ ಉಂಟಾ? ಎಸ್, ನಾಳಿನ ದಿನ ನೀವು ಪಲ್ಸರ್ ತೆಗೆದುಕೊಂಡು ಹೋಗ್ಲಿಕ್ಕೆ ಬಸ್ಸಲ್ಲಿ ಬನ್ನಿ ಉಬರಿಗೆ, ನಂತರ ಸೀದಾ ಬೈಕಲ್ಲಿ ಹೋಗೋದು ಮಡಿಕೇರಿಗೆ. ಏನ್ ಹೇಳ್ತೀರಾ ಸರ್ ಉಬರ್ ಲಕ್ಕಿ ಸ್ಕೀಮ್ ನ ಬಗ್ಗೆ? ಹೌದಾ? ಆದ್ರೂ ಉಬರ್ ಲಕ್ಕಿ ಸ್ಕೀಮ್ ನ ಬಗ್ಗೆ ಒಂದು ಮಾತು ಹೇಳ್ಬೇಕು ತಾವು. ಹೇಗಿದೆ ಉಬರ್ ಲಕ್ಕಿ ಸ್ಕೀಮ್ ನ ಬಗ್ಗೆ ನಿಮ್ಮ ಮಾತು? ನಮ್ಮ ಮಾತು, ಯಾರು ತಮ್ಮನ್ನು ಸೇರಿಸಿದ್ದು ಉಬರ್ ಲಕ್ಕಿ ಸ್ಕೀಮಿಗೆ? ನಾವು ಪಕ್ಕ ಇವರು ಯಶೋದ್ ಅಂತ ಹೇಳ್ಬಿಟ್ಟು. ಓ, ಹೌದಾ? ಓಕೆ 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 ಓಕೆ, ಕಂಗ್ರ್ಯಾಚುಲೇಷನ್ ಸರ್ ತಮಗೆ. ನಾಳೆ ದಿನ ಉಬರ್ ಲಕ್ಕಿ ಸ್ಕೀಮಿನ ಆಫೀಸಿಗೆ ಬನ್ನಿ, ಬಂದು ತಮ್ಮ ಬಹುಮಾನವನ್ನು ಸರಿ ಸರ್, ಆಯ್ತು ಆಯ್ತು ಆಯ್ತು, ಓಕೆ ಓಕೆ. ನೋಡಿ, ಕಿಶೋರ್ ಅವರಿಗೆ ತುಂಬಾನೇ ಖುಷಿಯಾಗಿದೆ, ತನಗೊಂದು ಬೈಕ್ ಸಿಕ್ಕಿದೆ ಅಂತ. ತುಂಬಾನೇ ಬ್ಯುಸಿ ಇದ್ದಾರಂತೆ. ಬ್ಯುಸಿ ಇದ್ರು ಕೂಡ ಅದೃಷ್ಟ ಲಕ್ಷ್ಮಿ ಅವಳ ಜೊತೆಯಿಂದ ಇದ್ದಾಳೆ ಅಂತ ಹೇಳುತ್ತಾ, ಮುಂದಿನ ಬಾರಿ ಕೂಡ ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯರುಗಳು ಆದಷ್ಟು
5 ತಾರೀಕಿನ ಮುಂಚೆ ಹಣವನ್ನು ಪಾವತಿಸಿ. ಮತ್ತೊಮ್ಮೆ ನೆನಪಿಸ್ತಾ ಇದ್ದೇನೆ, ತಾವುಗಳು ಉಬರ್ ಲಕ್ಕಿ ಸ್ಕೀಮ್ ತಂಡಕ್ಕೆ ಸೇರಿದ್ದೀರಾ. ತಮಗೆ ಅದೃಷ್ಟದ ಬಹುಮಾನ ಬರದಿದ್ದರೂ ಕೂಡ ತಮಗೆ ಉಬರ್ ಲಕ್ಕಿ ಸ್ಕೀಮ್ ತಂಡ ಕೊನೆಯ ಬಹುಮಾನಗಳು ಕೂಡ ನೀಡಲಿಕ್ಕೆ ರೆಡಿಯಾಗಿದ್ದಾರೆ. ಯಾರಿಗೆ ಆ ಕೊನೆಯ ಬಹುಮಾನಗಳು ಬೇಕು, ಅಂತಹ ಬಹುಮಾನಗಳು ಯಾವುದು ಬೇಕು ಎನ್ನುವುದನ್ನು ಕೂಡ ಉಬರ್ ಲಕ್ಕಿ ಸ್ಕೀಮ್ ತಂಡಕ್ಕೆ ತಾವು ತಿಳಿಸಬೇಕು. ಒಂದು ವೇಳೆ ಬಂಪರ್ ಬಹುಮಾನ ಬಂದರೆ ಅದು ನಿಮಗೆ ಗ್ಯಾರಂಟಿ ಸಿಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳುತ್ತಾ, ಮಾಲಕರುಗಳೇ ಏನಾದರೂ ಹೇಳಲಿಕ್ಕಿದೆಯಾ? ಇಲ್ಲ. ಎಸ್, ಮುಂದಿನ ಬಾರಿ ಕೂಡ ಆದಷ್ಟು ಬೇಗ ಪೇಮೆಂಟ್ಗಳನ್ನೆಲ್ಲ ಮಾಡಿ ಅನ್ನುತ್ತಾ ಮುಂದಿನ ಅದೃಷ್ಟಶಾಲಿ ವ್ಯಕ್ತಿಗಳು ತಾವು ಆಗಿ ಅನ್ನುವ ಮಾತನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.